ಉಳ್ಳಾಲ ಕೋಟೆ ಪುರಟು ಸುಮಾರು 13 ಮೀಂದ ಸಂಸ್ಕರಣ ಘಟಕಲು ಮೀಂದ ಎಣ್ಣೆ ದೆಪ್ಪುನಿ ಮೀನು ಪೊಡಿ ಮಲ್ಪನ ಬೇಲೆನ್ ಮಲ್ತೊಂದುಲ್ಲೇರು ಇನ್ನಿಟ್ಟು ತೂಪೊತ್ತಾಯರೆ ಉಪಯೋಗ ಆಪುನಿ ಕನಕ್ ಆಂಡ ಈ ಪೈಕಿ ಯುನೈಟೆಡ್ ಮೆರೈನ್ ಪ್ರಾಡಕ್ಟ್ ಘಟಕಡ್ ಕನಕದ ಬದಲು ಕಲ್ಲಿದ್ದಲು ಮಸಿನ್ ಉಪಯೋಗ ಮಲ್ತೊಂದುಲ್ಲೇರು ಇಂದೆರ್ದು ಪರಿಸರದ ಬಂಜಿನ ಪೊಂಚೋಲೆಗ್ ಜೋಕ್ಲೆಗ್ ಪ್ರಾಯದಕ್ಲೆಗ್ ಉಸಿರಾಟದ ತೊಂದರೆ ಆವನುಂಡು ಇನ್ನೇನು ಉಂತಾವಡು ಪಂಡದು ಸ್ಥಳೀಯರು ಮನವಿ ಮಲ್ತಂಡಲ ಪ್ರಯೋಜನ ಆತಿಜಿ ಅಂಚಾದ ಜನಕ್ಲು ಮಲ್ಲ ರೀತಿಡು ಪ್ರತಿಭಟನೆಗೆ ತಯಾರಾಪನಿರ್ದು ದುಂಬು ಕಲ್ಲಿದ್ದಲು ಬಳಕೆನು ಉಂತಾವಡು ಬೇತೆ ಘಟಕ ದಕ್ಲೆಲಕನೆ ಕನಕನು ಉಪಯೋಗ ಮಲ್ಪೋಡು ಪಂಡದು ಸ್ಥಳೀಯರು ಉಳ್ಳಾಲ ಕೋಡಿ ಸರ್ಕಲ್ಡ್ ಶನಿವಾರ ಕಾಂಡೆ ಪ್ರತಿಭಟನೆ ನಡಪಾಯರು ಸ್ಥಳೀಯ ಹಿರಿಯರು ಸಾಮಾಜಿಕ ಸೇವೆಗೆ ರಾಜ್ಯೋತ್ಸವ ಪುರಸ್ಕಾರಲ ಪಡೆಯಿನ ಎಕೆ ಮೊಯ್ದೀನ್ ಇನ್ನತ ಬಗೆಟ್ಟು ಪೊಸಕುರಲ್ಗೆ ಪಲವು ಕೊರಿಯರು. ಈಗ ನಾವಿದ್ದೇವೆ, ಇನ್ನು ನಮ್ಮ ನಂತರ ನಮ್ಮ ಜನರೇಷನ್ ಮುಂದಕ್ಕೆ ಇರಲಿಕ್ಕಿದೆ. ಇಲ್ಲಿ ಶಾಂತ ರೀತಿಯಿಂದ ನಾವು ಬದುಕಿ ಬಾಳುವಂಥ ಒಂದು ಸಂದರ್ಭದಲ್ಲಿ ಸಮುದ್ರ ಕೊರೆತ ಸಂಭವಿಸಿ ಸುಮಾರು 120ಕ್ಕೂ ಮನೆಗಳು ಇಲ್ಲಿಂದ ಸ್ಥಳಾಂತರವಾಗಿದೆ. ಅದರ ಒಂದು ಹೊಡೆತದಿಂದ ಚೇತರಿಸಿಕೊಳ್ಳುವ ಮೊದಲೇ ಇಲ್ಲಿಗೆ ಮೀನುಗಾರಿಕಾ ಕಸಬಿಗಾಗಿ ಹಲವಾರು ಥರದ ಕೆಲಸ ಕಾರ್ಯಗಳು ನಡೀತಾ ಇದ್ದು, ಇದು ಬಂದ ನಂತರ ಅನೇಕ ತಾಪತ್ರಗಳು ಗಲೀಜು ನೀರು ಬಿಡುವಂಥ ಸಂದರ್ಭ, ಹೊಗೆಯ ಸಂದರ್ಭ, ಸ್ವಲ್ಪ ವಾಸನೆ ಸಂದರ್ಭ, ಇದೆಲ್ಲವನ್ನು ಸಹಿಸಿಕೊಂಡು ಆಗಾಗ ಪ್ರತಿಭಟನೆ ಇದೆಲ್ಲ ಆಗ್ತಾ ಇತ್ತು. ಇದಕ್ಕೆ ಸ್ಪಂದನೆ ಮಾಡಿ ಅದರ ಮಾಲಕರು ಸರಿಯಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಂಬುದಾಗಿ ನಮ್ಮ ನಂಬಿಕೆ. ಇದು ಈ ರೀತಿ ಶಾಂತ ರೀತಿಯಿಂದ ಇರುವಾಗ ಇಲ್ಲಿ ಜನರು ಅದಕ್ಕೆ ಅವಕಾಶ ಕೊಟ್ಟರು. ಯಾಕೆಂದರೆ ಇದರಲ್ಲಿ ಸುಮಾರು ಸಾವಿರಾರು ಜನರು ತಮ್ಮ ಆ ಒಂದು ಜೀವನದ ಪರಿಯನ್ನು ಕಂಡುಕೊಳ್ತಾ ಇದ್ದಾರೆ. ತಮ್ಮ ಉದ್ಯೋಗವನ್ನು ಕಂಡುಕೊಳ್ಳುತ್ತಿರುವ ಸಂದರ್ಭದಲ್ಲಿ ನಾವು ಅದಕ್ಕೆ ಉಪದ್ರ ಮಾಡುವುದು ಸರಿಯಲ್ಲ, ಈ ರೀತಿ ನಡೆದುಕೊಂಡು ಹೋಗಲಿ ಎಂಬ ಒಂದು ಭಾವನೆಯಿಂದ ನಾವೆಲ್ಲರೂ ಸೌಹಾರ್ದತೆಯಿಂದ ಇದ್ದೇವೆ. ಈ ಮಧ್ಯದಲ್ಲಿ ಇತ್ತೀಚೆಗೆ ಒಂದು ಫ್ಲಾಟ್ನವರು ಕಟ್ಟಿಗೆ ಬದಲಾಗಿ ಕಲ್ಲಿದ್ದಲು ಅನ್ನು ಉಪಯೋಗಿಸಿ, ಕಾಯಿಲ್ ಅನ್ನು ಉಪಯೋಗಿಸಿ ಈ ಒಂದು ಮೀನಿನ ಎಣ್ಣೆ ತೆಗೆಯೋದು, ಮೀನು ಹುಡಿ ಮಾಡುವುದು ಮುಂತಾದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇರುವ ಸಂದರ್ಭದಲ್ಲಿ ಇಲ್ಲಿ ಜನರು ಪ್ರತಿಭಟನೆ ಮಾಡಿದರು, ಆಕ್ಷೇಪ ಮಾಡಿದರು. ಇದು ಯಾಕೆಂದ್ರೆ ಇದರಲ್ಲಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ, ಶ್ವಾಸಕೋಶಕ್ಕೆ ತೊಂದರೆ ಆಗ್ತಾ ಇದೆ. ಚಿಕ್ಕ ಮಕ್ಕಳು, ಮಹಿಳೆಯರು, ಪ್ರಾಯದವರು ಇದರ ಒಂದು ಪರಿಣಾಮಕ್ಕೆ ಒಳಗಾಗ್ತಾ ಇದ್ದಾರೆ, ಆಸ್ಪತ್ರೆಗೆ ಸೇರ್ತಾ ಇದ್ದಾರೆ. ಇದು ಒಂದು ಸೈಲೆಂಟ್ ಕಿಲ್ಲರ್ ಹಾಗೆ ಈ ಒಂದು ವ್ಯವಸ್ಥೆ. ಇದನ್ನು ನೀವು ಬಂದ್ ಮಾಡಬೇಕು, ನಮ್ಮೊಂದಿಗೆ ಸಹಕರಿಸಬೇಕು ಎಂಬುದಾಗಿ ವಿನಂತಿ ಮಾಡಿದಾಗ ಅವರು ಕ್ಯಾರೆ ಅನ್ನಲಿಲ್ಲ. ಈ ಮೊದಲು ಒಂದೆರಡು ಸಂಘಟನೆಯವರು ಪ್ರತಿಭಟನೆ ಮಾಡಿದ್ದಾರೆ, ಮೆರವಣಿಗೆಯನ್ನು ಮಾಡಿದ್ದಾರೆ, ಸಂಬಂಧಪಟ್ಟವರಿಗೆ ಅರ್ಜಿಯೂ ಸಲ್ಲಿಸಿದ್ದಾರೆ. ಇದು ಯಾವುದು ಗಣನೆಗೆ ತಗೊಳ್ಳದ ಕೆಲಸ ಕಾರ್ಯಗಳು ನಡೀತಾ ಇದೆ. ಇದೀಗ ಕೋಟೆಪುರ ಜುಮಾ ಮಸೀದಿ ಆಡಳಿತ ಕಮಿಟಿ, ಮಸೀದಿ ಅಂದರೆ ಒಂದು ಧಾರ್ಮಿಕ ಸಂಸ್ಥೆ, ಇಂಥ ಪ್ರತಿಭಟನೆಗೆ ಭಾಗಿಯಾಗಬಹುದಾ ಎಂಬುದಾಗಿ ನನ್ನ ಹತ್ರ ರಾತ್ರಿ ಒಬ್ಬರು ಪ್ರಶ್ನೆ ಮಾಡಿದರು. ನಾನು ಹೇಳಿದೆ ಊರಿನ ಹಿತದೃಷ್ಟಿಯಿಂದ ಜನರ ಆರೋಗ್ಯದ ಸಮಸ್ಯೆ ಮೇಲೆ ಒಂದು ಗಮನ ಇಟ್ಟುಕೊಂಡು ಯಾವುದೇ ಘರ್ಷಣೆಗೆ ಅವಕಾಶ ಕೊಡದ ರೀತಿಯಲ್ಲಿ ನಾವು ಮಸೀದಿ ಕಮಿಟಿಯವರು ಇದಕ್ಕೆ ಮಧ್ಯಪ್ರವೇಶ ಮಾಡಿದ್ದಾರೆ. ಆದ್ದರಿಂದ ನಾವು ಸಹ ಈ ಒಂದು ಪ್ರತಿಭಟನೆಯ ಒಂದು ನೇತೃತ್ವ ನಮ್ಮ ಅಧ್ಯಕ್ಷರು ವಹಿಸಿದ್ದಾರೆ, ಅದೇ ರೀತಿಯಾಗಿ ಆಡಳಿತ ಸಮಿತಿಯವರಿದ್ದಾರೆ. ಇದು ಬೆಳಗಿನಿಂದ ಸಂಜೆಯವರೆಗೆ ಯಾವುದೇ ಘೋಷಣೆ ಇಲ್ಲ. ಇದನ್ನು ನಾವು ಪ್ರತಿಭಟನೆ ಮಾಡಿ ನಮ್ಮ ಕಷ್ಟ ಏನಿದೆ, ನಮ್ಮ ಸಮಸ್ಯೆ ಏನಿದೆ, ಇದು ಅವರಿಗೆ ವಿಷಯ ಮನವರಿಕೆ ಆಗಬೇಕು. ಆ ನಂತರ ಅವರು ಇದರ ಮೇಲೆ ಕ್ರಮ ಕೈಗೊಂಡು ಇದನ್ನು ಬಂದ್ ಮಾಡಬೇಕು. ಕೋಟೆಪುರ ಜುಮಾ ಮಸೀದಿ ಅಧ್ಯಕ್ಷರು ಅಬ್ಬಾಸ್ ಹಾಜಿ ಬೊಕ್ಕ ಪರಿಸರದ ಪ್ರಮುಖರು ಪ್ರತಿಭಟನೆದ ಮುತಾನೆ ಕೇಳಿದ್ದಾರೆ. ಅಬ್ದುಲ್ ಅಜೀಜ್ ಸಕಾಫಿ ದುವಾ ನಡಪಾದ ಪ್ರತಿಭಟನೆಗೆ ಚಾಲನೆ ಕೊರಿಯರು. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್. إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد.
بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس الحمد لله رب العالمين حمدا يوافي نعمه ويكافئ مزيدا اللهم صل على سيدنا محمد وعلى آل سيدنا ومولانا محمد اللهم أوصل مثل ثواب ما قرأناه من القرآن العظيم منا إلى حضرة نبينا وحبيبنا مصطفى محمد صلى الله عليه وسلم ثم إلى حضرات أزواجه الطاهرات أمهات المؤمنين وإلى حضرات سائر الأنبياء والأولياء والعلماء والشهداء والصديقين والصالحين وإلى حضرات سائر أولياء الله تعالى من مشارق الأرض إلى مغاربها خصوصا منهم إلى حضرة قطب الزمان سيد محمد الشريف المدني قدس الله تعالى سره اللذيذ وإلى حضرات سائر أهل الخير كلهم أجمعين اللهم يسر عسيرنا وسهل أمورنا وفرج همومنا واكشف كروبنا وعد ديوننا ودفع بلياتنا يا دافي البليات اللهم ادفع مصيباتنا يا دافئ المصيبات اللهم حسن كل حلال مرادنا وبلغ مقصودنا وقض حاجاتنا يا قاضي المحتاجين اللهم اشف أمراضنا يا شافي الأمراض اللهم بارك لنا في كل أمورنا بركة تامة كما باركت على عبادك الصالحين ربنا آتنا في الدنيا حسنة وفي الآخرة حسنة